ಬೋಲಿಯಾರ್ ಚೂರಿ ಎರಿತ ಪ್ರಕರಣ ಶಾಸಕನ ಮಿತ್ತು ಅಪಪ್ರಚಾರ ಮಲ್ತದು ಗೂಬೆ ಕುರಿಸಾರೆ ಮಲ್ತಿನ ಘಟನೆ ಪಂಡದು ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಅಭಿಷೇಕ್ ಕುಲ್ಲಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಪಾಯರು. ಕಾನೂನು ಪರ ಉಪ್ಪುನ ಶಾಸಕನ ಮಿತ್ತು ಗೂಬೆ ಕುರಿಸಾವನ ವೇಳೆಲು ಬಿಜೆಪಿ ಮುಖಂಡರು ಬೊಕ್ಕ ಶಾಸಕರ್ದ ಅವೊಂದುಂಡು ಪಂಡದು ಸುದ್ದಿಗೋಷ್ಠಿ ತೆರಿಪಾಯಿನ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಅಭಿಷೇಕ್ ಕುಲ್ಲಾಲ್ ವಿಧಾನಸಭೆ ಚುನಾವಣಾ ಸಂದರ್ಭದ ಶಾಸಕನ ಸೋಪಾಯರೆ ಜಂಟಿಯಾದ ಹೋರಾಟ ನಡಪಾಯಿನಕ್ಲೆ ತಂಗ್ಲ ಉಲಾಯ್ಡೆ ಹೋರಾಟ ನಡಪಾಂದುಲ್ಲೇರು ಇತ್ತೆ ಶಾಸಕನ ವಿರುದ್ಧ ಇಜ್ಜಂದಿನ ಆರೋಪ ಮಲ್ತೊಂದುಲ್ಲೇರು. ಭಾರತ್ ಮಾತಾ ಕಿ ಜೈ ಪ್ರಚೋದನಕಾರಿ ಪಂಡದು ಏಪಗ್ಲ ಕಾಂಗ್ರೆಸ್ ಪನ್ಪುಜಿ ಅಲ್ಪ ನಡತಿನ ಸತ್ಯ ವಿಚಾರನ ಜನಕ್ಲೆಗೂ ಮುಟ್ಟಾವನ ಬೇಲೆ ಆವುಡು ಪಂಡದು ತಿರುಪಾಯರು. ಮೊನ್ನೆ ನಮಗೆಲ್ಲ ಗೊತ್ತಿರುವ ಹಾಗೆ ಗೋವಿಯಲ್ಲಿರುವಂತಹ ಘಟನೆ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಬಹಳಷ್ಟು ಹಾಸ್ಯಾಸ್ಪದವಾದಂಥ ವಿಚಾರ ಏನಂತ ಹೇಳಿದರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದರೂ ಕೂಡ ಅದಕ್ಕೆ ಶಾಸಕರ ಮೇಲೆ ಗೂಬೆ ಅನುಭವಿಸುವಂಥ ಒಂದು ವಿಚಾರ ಇವತ್ತು ಬಹುಶಃ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸನ್ನು ಹೊರತುಪಡಿಸಿರ್ತಕ್ಕಂಥ ಕೆಲವು ರಾಜಕೀಯ ಪಕ್ಷಗಳ ಷಡ್ಯಂತ್ರ ನಡೆಸ್ತಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನು ಸೋಲಿಸಲೇಬೇಕು ಅಂತ ಹೇಳಿ ಯಾವೆಲ್ಲ ರಾಜಕೀಯ ಪಕ್ಷಗಳು ಮತ್ತು ಯಾವುದೆಲ್ಲ ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನು ನಡೆಸುತ್ತಾರೆ. ಬಾಯಿ ಅಂತ ಹೇಳೋ ರೀತಿಯಲ್ಲಿ, ಅಣ್ಣ ತಮ್ಮಂದಿರು ಸಹೋದರರು ಅಂತ ಹೇಳುವಂಥ ರೀತಿಯಲ್ಲಿ ಒಟ್ಟಾಗಿಕೊಂಡು ಯುಟಿ ಕಾಲವನ್ನು ಸೋಲಿಸಬೇಕು ಅಂತ ಹೇಳುವಂಥ ಒಂದು ಕುಮ್ಮಕ್ಕು ಯಾರಿಗಿತ್ತ, ಯಾರೆಲ್ಲ ಒಂದು ಹುನ್ನಾರವನ್ನು ಇಟ್ಕೊಂಡಿದ್ರ, ಬಹುಶಃ ಅವರಿವತ್ತು ತಮ್ಮಲ್ಲಿ ಹೊಡೆದಾಡ್ಕೊಳ್ಳುವಂಥ ಪರಿಸ್ಥಿತಿ. ಯಾರ ವಿರುದ್ಧವಾಗಿ ಜಂಟಿಯಾಗಿ ಹೋರಾಟವನ್ನು ಮಾಡಿದ್ರ ಇವತ್ತು ಅವರವರ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಅವರ ಒಳಗಿನ ಜಗಳಕ್ಕೆ ಇವತ್ತು ನಮ್ಮ ಶಾಸಕರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ವಿಚಾರವನ್ನು ನಾನು ಪತ್ರಿಕಾ ಮಾಧ್ಯಮ ಮತ್ತು ಎಲ್ಲ ದೃಶ್ಯ ಮಾಧ್ಯಮದ ಮಿತ್ರರಲ್ಲಿ ಒಂದು ವಿಚಾರವನ್ನು ನಿಮ್ಮಲ್ಲಿ ವಿನಂತಿ ಮಾಡೋದು ಅಂತ ಹೇಳಿದರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರುಗಳು ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಹೇಳುವುದನ್ನ ಅದು ಪ್ರಚೋದನಕಾರಿಯಾಗಿರ್ತಕ್ಕಂಥ ವಿಷಯವಾದ ಇವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಜನಸಾಮಾನ್ಯರಿಗೂ ಮತ್ತು ತಾವೆಲ್ಲರೂ ಈ ಮುಟ್ಟಿಸಬೇಕಾದ ವಿಚಾರ ಅಂತ ಹೇಳಿದರೆ, ಭಾರತ್ ಮಾತೆಗೆ ಜೈ ಹೇಳುವಂಥ ವಿಚಾರವನ್ನು ನಾವು ಯಾವತ್ತೂ ಪ್ರಚೋದನಕಾರಿ ಅಂತ ನಾವು ಹೇಳಲಿಲ್ಲ, ಹೇಳೋದೂ ಇಲ್ಲ. ಭಾರತ್ ಮಾತೆಗೆ ಜೈ ಅಂತ ನಾವು ಕೂಡ ಹೇಳ್ತೇವೆ, ಅವರಲ್ಲಿ ನಾವು ಕೂಡ ಧ್ವನಿಯನ್ನು ಸೇರಿಸ್ತೇವೆ. ಆದರೆ ಅಲ್ಲಿ ನಡೆದಂಥ ನೈಜ ಘಟನೆ ಏನಿದೆ, ಅವತ್ತು ನಿಜವಾಗ್ಲೂ ಯಾವ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ರು ಅಂತ ಹೇಳುವಂಥದ್ದನ್ನು ಇದೀಗಾಗಲೇ ಪೊಲೀಸ್ ಕಮಿಷನರ್ ಅವರು ಅದು ಸಾಕಷ್ಟು ವಿಚಾರವಾಗಿ ಪೊಲೀಸ್ ಕಮಿಷನರ್ ಅವರು ಇದರ ಹಿಂದೆ ತಮ್ಮೆಲ್ಲರಿಗೂ ಕೂಡ ಗಮನ ತಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮೆಲ್ಲರೂ ವಿನಂತಿಯನ್ನು ಮಾಡುವುದೇನು ಅಂತ ಹೇಳಿದರೆ, ಜನಸಾಮಾನ್ಯರಿಗೆ ನೈಜವಾಗಿರ್ತಕ್ಕಂಥ ಮತ್ತು ಸತ್ಯ ಸಂಗತಿಯನ್ನು ಇವತ್ತು ಮುಟ್ಟಿಸಬೇಕು. ನಾವು ಯಾರೂ ಕೂಡ ಶಾಸಕರಾಗಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಾಗಲಿ ಯಾರೂ ಕೂಡ ಭಾರತ ಮಾತೆಗೆ ಜೈ ಹೇಳುವಂಥ ವಿಚಾರಕ್ಕೆ ನಾವು ಯಾರೂ ಕೂಡ ಅಡ್ಡಿಯನ್ನು ತರುವಂಥಲ್ಲ, ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವರು ನಾವಲ್ಲ. ಹಾಗಾಗಿ ಬಹಳ ಸ್ಪಷ್ಟವಾಗಿ ನಾನು ಹೇಳುವುದೇನು ಅಂತ ಹೇಳಿದರೆ, ಯಾರು ಒಂದು ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ದಾರ, ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ, ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಅಂತ ನಮ್ಮೆಲ್ಲರ ಹೋರಾಟ ಇದೆ. ಮತ್ತು ಬಿಜೆಪಿ ಕೆಲವು ಶಾಸಕರು ಹೇಳುತ್ತಿದ್ದಾರೆ, ನಮ್ಮ ಯುಟಿ ಖಾದರ್ ಅವರು ಇದರ ಬಗ್ಗೆ ಕಾನೂನು ಕ್ರಮಗಳಿಗೆ ಕುರಿತು ಯಾಕೆ ಮಾತಾಡ್ತಿಲ್ಲ, ಯಾವ ವಿಚಾರವನ್ನು ಮಾತಾಡ್ತಿಲ್ಲ ಅಂತ ಹೇಳುತ್ತಾರೆ. ಬಹಳ ಸ್ಪಷ್ಟವಾಗಿ ನಾವು ಒಂದು ನೇರವಾಗಿ ವಿಚಾರವನ್ನು ಹೇಳುತ್ತೇನೆ. ಕರ್ನಾಟಕ ಗಣ ಸರ್ಕಾರದ ಸ್ಪೀಕರ್ ಆಗಿಟ್ಟುಕೊಂಡು ಕಾನೂನು ಪ್ರಕಾರವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಪೊಲೀಸ್ ಇಲಾಖೆಗೆ ನೇರ ಮತ್ತು ದಿಟ್ಟ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳುವಂಥ ವಿಚಾರವನ್ನು ಇವತ್ತು ಮಂಡಿಸಿದ್ದಾರೆ. ಇದನ್ನು ನಾವು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಜವಾಬ್ದಾರಿ ತಮ್ಮೆಲ್ಲ ಮಿತ್ರರಲ್ಲಿದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ನಮ್ಮ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಡೆವಲಪ್ಮೆಂಟ್, ಅದು ಎಜುಕೇಷನ್ ಆಗಿರ್ಬೋದು, ವಾಟರ್ ಸಪ್ಲೈ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಇದಕ್ಕೆಲ್ಲ ಅವರು ಗಮನ ಕೊಡ್ತಾರೆ ಹೊರತುಪಡಿಸಿ ಇಂಥ ಈ 99% ಜನರ ಅಭಿವೃದ್ಧಿಗೆ ಅವರು ಗಮನ ಕೊಡ್ತಾರೆ ಹೊರತುಪಡಿಸಿ ಈ 1% ಇರುವಂಥದ್ದು 1% ಜನ ಯಾರು ಈ ಸಮಾಜದ ಒಂದು ಬಾಂಧವ್ಯವನ್ನು ಕೆಡಿಸುವಂಥವ್ರು, ಸಮಾಜದ ಸಮಾಧಾನವನ್ನು ಹಾಳು ಮಾಡುವಂಥವ್ರು ಯಾರಿದ್ದಾರೆ ಅವರ ಪರವಾಗಿ ನಮ್ಮ ಶಾಸಕರು ಯಾವತ್ತೂ ಇರಲಿಲ್ಲ, ಇನ್ನು ಮುಂದಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಬಹಳಷ್ಟು ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಿದ್ದೇವೆ. ಹಾಗಾಗಿ ನಮ್ಮ ವಿನಮ್ರ ವಿನಂತಿ ಏನು ಅಂತ ಹೇಳಿದರೆ, ಇವತ್ತು ಅಪಪ್ರಚಾರಗಳಿಗೆ ಜನಸಾಮಾನ್ಯರು ಕಿವಿಗೊಡದೆ, ಇವತ್ತು ಸುಳ್ಳು ಆರೋಪಗಳನ್ನು ಯಾರು ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಮಾಡ್ತಾ ಇದ್ದಾರಾ
ಅದಕ್ಕೆ ಕಿವಿಗೊಡದೆ ಸತ್ಯಾಂಶಗಳನ್ನು ಜನರು ತಿಳ್ಕೊಳ್ಬೇಕು. ಮತ್ತು ಈಗಾಗಲೇ ಅಲ್ಲಿರ್ತಕ್ಕಂಥ CC ಕ್ಯಾಮರಾ ಫುಟೇಜ್ಗಳನ್ನು ಪೊಲೀಸ್ ಇಲಾಖೆಯವರು ವಶಪಡಿಸಿಕೊಂಡಿದ್ದಾರೆ. ಮತ್ತು ಹಲವಾರು CC ಕ್ಯಾಮರಾದ ಫುಟೇಜ್ಗಳನ್ನು ವಶಪಡಿಸಿಕೊಂಡು ಪೊಲೀಸರು ತಮ್ಮದೇ ತನಿಖೆಯಾಗಿರ್ತಕ್ಕಂಥ ತಮ್ಮದೇ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಇದಕ್ಕೆ ಯಾರೂ ಕೂಡ ಕುಮ್ಮ ಕೊಡುವಂಥದ್ದಾಗಿ ಹಸ್ತಕ್ಷೇಪ ಮಾಡುವಂಥದ್ದಾಗಿ ಮಾಡಬಾರದು. ಯಾಕೆಂತ ಹೇಳಿದ್ರೆ ನಾವು ಪ್ರೆಷರ್ ಹಾಕುವಂಥದ್ದು ಡಿಪಾರ್ಟ್ಮೆಂಟ್ಗಳಿಗೆ ಆಗ್ಬೋದು, ಪೊಲೀಸ್ ಇಲಾಖೆಗೆ ಕರೆ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸುವಂಥದ್ದು, ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಅವಾಗ ಹೋಗಿ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ನೀವು ಧಮಕಿ ಹಾಕುವಂಥದ್ದು, ಪೊಲೀಸ್ ಇಲಾಖೆಗಳಿಗೆ ನೀವು ನಿರ್ದೇಶನವನ್ನು ಕೊಡುವಂಥದ್ದು ಮಾಡಬೇಡಿ. ಯಾಕೆಂತ ಹೇಳಿದ್ರೆ ನಮಗೆ ಬಹಳಷ್ಟು ಧೈರ್ಯ ಇದೆ, ಪೊಲೀಸ್ ಇಲಾಖೆಯ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಪೊಲೀಸ್ ಇಲಾಖೆನ ಗೌರವದಿಂದ ಕಾಣ್ತೇವೆ. ಯಾಕೆಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನು ತಮ್ಮಿಂದ BJPಯವರಿಗಿಂತ ಜಾಸ್ತಿ ಚೆನ್ನಾಗಿ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಅವರನ್ನು ಅವರಷ್ಟಕ್ಕೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಬಿಡಿ ಅಂತ ನಾವು BJPಯವರಿಗೆ ಈ ಮುಖಾಂತರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲ ಅದು ಆರೋಪಿಗಳನ್ನು ವಿಚಾರಣೆ ಮಾಡುವಂಥ ಸಂದರ್ಭಗಳಲ್ಲಿ ಪೊಲೀಸ್ ಅದರ ಬಗ್ಗೆ ಬಾಯ್ಬಿಡಿಸ್ತಾರೆ. ಆರೋಪಿಗಳು ಅದನ್ನು ಒಪ್ಪಿಕೊಳ್ಳುವಂಥ ವ್ಯವಸ್ಥೆ ಇದೆ. ಅದೇ ತರ ಉಡುಪಿಯಲ್ಲಿ ಲಾಸ್ಟ್ ಒಂದು ಕುಟುಂಬದ 4 ಕೊಲೆ ಮಾಡಿದ್ರು, 3 ಜನ. ಅವಾಗ ಈ BJPಯ ಯಾವ ಶಾಸಕರು ಇರಲಿಲ್ಲ, ಯಾವ 20 ವರ್ಷ ನಾಯಕರು ಇರಲಿಲ್ಲ. ಅದರಲ್ಲಿ ಬಂದು ಅಲ್ಲಿ ಲೋಕಲ್ ಶಾಸಕರು ಹೋಗಿ ಕೇಳ್ತಾ ಇರಲಿಲ್ಲ, ಏನಾದರೂ ಒಂದು ಹಿಂದೂಗಳಿಗೆ ಗಾಯ ಆದರೆ ಏನಾದರೂ ಘಟನೆ ಬರಬೇಕು, ಅದು ಎಲ್ಲ ಸಮುದಾಯವನ್ನು ಒಂದೇ ತರ ನೋಡಬೇಕು ಅಂತ ನಮ್ಮ ಆಸೆ. ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲರನ್ನು ಗೌರವಿಸ್ತೇವೆ, ಎಲ್ಲರನ್ನು ಯಾವ ತರ ನೋಡ್ಬೇಕು ಅದನ್ನು ನೋಡ್ತಾ ಇದ್ದೇವೆ. ಪ್ರತಿಯೊಂದು ವಿಷಯಕ್ಕೆ ಶಾಸಕರನ್ನು ಇಳಿಯುವುದು, ಶಾಸಕರು ಯಾಕೆ ಡ್ರಾಗನ್ ಕೊಟ್ಟು ಶಾಸಕ ಕಳಿಸಿಲ್ಲ, ಅದು ಈ ಡ್ರಾಗನ್ ಹಿಡ್ಕೊಂಡವರು ಯಾರು ಅಂತ BJPಯವರಿಗೆ ಗೊತ್ತದು. ಅವರ ಸ್ನೇಹಿತರು ಅವರು. ನಮ್ಮ ಎಲೆಕ್ಷನ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿದವರು, ಅವರನ್ನು ವಿನ್ ಮಾಡಲಿಕ್ಕೋಸ್ಕರ ನಮ್ಮನ್ನು ಎದುರಿಸಿದವರು. ಅದರಲ್ಲಿ ಇದ್ದವರು ಅದೇ ಆರೋಪರಿಗೆ ಗೆಲ್ಬೇಕು, ಅವರು ಕಳಿಸಿದ್ದ ಈ ಡ್ರಾಗನ್ ಕೊಟ್ಟು. ನೋಡಿ, ನಾನು ಅದನ್ನೇ ಹೇಳ್ತಿದ್ದೇನೆ. ಶಾಸಕರಾಗಿದ್ದರೂ ಕೂಡ ಇವತ್ತು ಕರ್ನಾಟಕ ಸರ್ಕಾರದ ಸ್ಪೀಕರ್ ಆಗಿದ್ದಾರೆ, ಸಭಾಧ್ಯಕ್ಷರಾಗಿದ್ದಾರೆ, ಪ್ರೋಟೋಕಾಲ್ ಇದೆ, ಅದಕ್ಕೆ ಹೊರತಕ್ಕಂಥ ಪ್ರೋಟೋಕಾಲ್ಗಳಿದೆ. ಇವತ್ತು ಶಾಸಕರು ಭೇಟಿ ಕೊಡಲಿಲ್ಲ ಅಂತ ಸುದ್ದಿಯನ್ನ ಮಾಡುವಂಥವ್ರು BJPಯವರು. ಒಂದು ವೇಳೆ ನಮ್ಮ ಶಾಸಕರು ಭೇಟಿ ಕೊಟ್ಟರೆ ಸ್ಪೀಕರ್ ಆಗಿದ್ದುಕೊಂಡು ಕೂಡ ಇವತ್ತು ಅವರ ಕರ್ತವ್ಯವನ್ನು ಬರೆದು ರಾಜಕೀಯ ಹುನ್ನಾರ ಮಾಡ್ತಿದ್ದಾರೆ ಅಂತ ಅಪಪ್ರಚಾರ ಮಾಡೋರು ಕೂಡ ಇದೇ BJPಯವರು. ಹಾಗಾಗಿ ಇಂಥ ವಿಚಾರಗಳಿಗೆ ನಾವು ತಲೆಗೆಡಿಸ್ಲಿಕ್ಕೆ ಹೋಗೋದಿಲ್ಲ. ಬಟ್ ಯಾರೇ ಮುಂದೆ ಹೇಳ್ತಾರೆ, ಯಾರಿಗೆಲ್ಲ ಇವತ್ತು ಅದರಿಂದ ಆಘಾತ ಉಂಟಾಗಿದೆ, ಯಾರಿಗೆಲ್ಲ ಇವತ್ತು ಆಸ್ಪತ್ರೆ ದಾಖಲಾಗಿದ್ದಾರೆ, ಅವರ ಯೋಗಕ್ಷೇಮಗಳನ್ನು ಆಸ್ಪತ್ರೆ ಮುಖಾಂತರವಾಗಿ ಮತ್ತು ಪೊಲೀಸ್ ಇಲಾಖೆಯ ಮುಖಾಂತರವಾಗಿ ನಮ್ಮ ಶಾಸಕರು ತಿಳ್ಕೊಂಡಿದ್ದಾರೆ. ಇಲ್ಲ, ಉಸ್ತುವಾರಿ ಸಚಿವರು ನೋಡಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಮಾಡ್ತಾರೆ. ಉಸ್ತುವಾರಿ ಸಚಿವರು ಬಂದಿದ್ರು, ಉಸ್ತುವಾರಿ ಸಚಿವರು ಬರುವುದಕ್ಕಿಂತ ಮುಂಚೆ ಅವರಿಗೆ ಆಗಿರ್ತಕ್ಕಂಥ TPಗಿರ್ತದೆ, ಒಂದು ಪರ್ಮಿಟ್ ಇರ್ತದೆ. ಇವತ್ತು ಯಾವ್ದೆಲ್ಲ ಕಾರ್ಯಕ್ರಮಗಳಿದೆ ಅಂತ ಚಾಕ್ಔಟ್ ಆಗಿರ್ತದೆ. ಆ ಸಂದರ್ಭಗಳಲ್ಲಿ ಏನಾಯಿತು, ಅನಿವಾರ್ಯ ಸಂದರ್ಭ ಬಂದಂಥ ಸಂದರ್ಭಗಳಲ್ಲಿ ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಆ ವಿಚಾರವಾಗಿ 2 ಬ್ಲಾಕ್ಗಳ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು ಕರೆದು ಏನಾಗಿದೆ ಅಂತ ಹೇಳಿ ಮತ್ತು ಡಾಕ್ಟರ್ಗಳ ದೂರವಾಣಿ ಮುಖಾಂತರವಾಗಿ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಇದು ಬಹಳಷ್ಟು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಹಾಗೂ ಪೊಲೀಸ್ ಇಲಾಖೆಯ ಜೊತೆ ಕೂಡ ಮಾತುಕತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಆಯ್ತಾ, ನಾವು ಹೇಳುವುದು ಏನು ತಿಳಿದೆ, ಕಳೆದ ಬಾರಿ ಚುನಾವಣೆಗೆ ತಮಗೆಲ್ಲ ಗೊತ್ತಿರಬಹುದು, ಜಂಟಿಯಾಗಿ 2 ರಾಜಕೀಯ ಪಕ್ಷಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಂಘಟನೆಗಳು ಜಂಟಿಯಾಗಿ UT ಖಾದರನ್ನು ಸೋಲಿಸಬೇಕು ಅಂತ ಇಲ್ಲಿ ಕಾರ್ಯವೈಖರಿ ನಡೆಸಿದೆ. ಅದೆಲ್ಲ ಸಾರ್ವಜನಿಕ ಗೊತ್ತಿರ್ತಕ್ಕಂಥ ವಿಚಾರ ಅಲ್ವಾ. ಕಳೆದ ಬಾರಿ ಯಾವುದೆಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಿಲ್ಲ, ಇವತ್ತು ಅವರ ಒಳಗೆ ಜಗಳ ಆಗಿದೆ, ಆಗಿರೋದಷ್ಟೇ. ಹಾಗಾಗಿ ಇದು ಒಂದು ಮನೆಯಲ್ಲಿ ಆಗಿರ್ತಕ್ಕಂಥ ವಿಚಾರ. ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಜಂಟಿಯಾಗಿ ಅಣ್ಣ ತಮ್ಮಂದಿರಂತೆ ಇದ್ದುಕೊಂಡು UT ಖಾದರ್ ಸೋಲಿಗೆ ನೆರವಾದಂಥ 2 ಸಂಘಟನೆಗಳ ಮಧ್ಯೆ ಇವತ್ತು ಈ ಗಲಭೆ ನಡೆದಿರ್ತಕ್ಕಂಥದ್ದು. ಅವತ್ತು ಬಾಯಿ ತರ ಇದ್ರಲ್ಲ, ಅಣ್ಣ ತಮ್ಮಂದಿರ ಇದ್ರಲ್ಲ, ಮತ್ತೆ ಏನಾಯ್ತು, ಇದನ್ನ ಇವತ್ತು 6 ವರ್ಷಕ್ಕೆ ವಿಚಾರಣೆ ಮಾಡಬೇಕು. ಇದನ್ನ BJPಯಲ್ಲಿ ಕುಳಿಸಿ ಕೇಳಿಸಬೇಕು. ಯಾಕೆ ಲಾಸ್ಟ್ ಟೈಮ್ ಚುನಾವಣೆ ಬಂದಂಥ ಸಂದರ್ಭಗಳಲ್ಲಿ BJPಯ ರಾಜಕೀಯ ನಾಯಕರುಗಳು ಬರೆದು ಮಾತಾಡಿಸ್ಲಿಲ್ವಾ, ಸಂಘಟನೆಗೆ ಸಂಬಂಧಪಟ್ಟವರನ್ನ ಅವ್ರ ಜೊತೆ ಮಾತುಕತೆ ನಡೆಸಲಿಲ್ವಾ? ಇವತ್ತೇನಾಗಿದೆ, ಮಾತುಕತೆ ನಡೆಸಲಿಕ್ಕೆ ಕಾಡಿಸ್ಲಿ, ಮಾತಾಡಿಸ್ಲಿ, ಏನು ವಿಚಾರ ಅಂತ ಕೇಳಲಿ. ನೋಡಿ, ನಾವು ಒಂದು ಸ್ಪಷ್ಟವಾಗಿ ಹೇಳುತ್ತೇನೆ, ನಾವು ನಮ್ಮ ಕಾರ್ಯಕರ್ತರನ್ನು ನಂಬಿಕೊಂಡು ನಾವು ಚುನಾವಣೆ ನಿಲ್ಲುವಂಥದ್ದು. ಅವರದ ಒಳಗೆ ಒಪ್ಪಂದ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅವರ ಒಳ ಒಪ್ಪಂದ ಹೇಗಿದೆ, ಅಥವಾ ವೈಯಕ್ತಿಕವಾಗಿ ಖಾಲಿ UT ಖಾದರನ್ನು ಮಾತ್ರ ಪಾಯಿಂಟ್ ಔಟ್ ಮಾಡಬೇಕು ಅಂತ ಹೇಳುವಂಥ ಎಜೆಂಡಾ, ಹಿಡನ್ ಎಜೆಂಡಾ ಅವರೊಳಗಿರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಅದನ್ನು ನೀವು ಅವ್ರ ಹತ್ರ ಪ್ರಶ್ನೆ ಮಾಡಬೇಕು. ನಮ್ಮ ಹತ್ರ ಪ್ರಶ್ನೆ ಮಾಡಿದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕೆಂತ ಹೇಳಿದ್ರೆ ಹುಮ್ಮಾನವನ್ನು ಮಾಡಿದವರು ನಾವಲ್ಲ, ಅವರು. ನಾವು ನಮ್ಮ ಕಾರ್ಯಕರ್ತರ ನಂಬಿ, ಕಾರ್ಯಕರ್ತರ ಶ್ರಮವನ್ನು ನಂಬಿ ನಾವು ಚುನಾವಣೆ ಎದುರಿಸುವಂಥವರು. ಹಾಗೂ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ನಂಬಿಕೊಂಡು ಜನರಲ್ಲಿ ಮತ ನೀಡುವಂಥದ್ದು. ಹಾಗಾಗಿ ನಮಗೆ ಅದರ ಬಗ್ಗೆ ಯಾವುದೇ ತಲೆಕೆಡಿಸುವಂಥ ಆಸಕ್ತಿ ಕೂಡ ಇಲ್ಲ, ನಾವು ಅದನ್ನು ತಲೆಕೆಡಿಸಿ ಹೋಗುವುದು ಕೂಡ ಇಲ್ಲ. ಯಾವ ಪಕ್ಷದವರು ಯಾರು ಹೇಳ್ತಿದ್ದಾರೆ ಇದನ್ನು? BJPಯ ಶಾಸಕರುಗಳು ಮಾತ್ರ ಪ್ರಚಾರ ಮಾಡೋದು ಹೊರತಾಗಿ ಪೊಲೀಸ್ ಇಲಾಖೆಯಲ್ಲಿ ತನಿಖೆಯಲ್ಲಿ ಬಂದಿದ್ದ, ಪೊಲೀಸ್ ಇಲಾಖೆ ತನಿಖೆ
ತನಿಖೆ ಮಾಡ್ತಿದೆಯಲ್ಲ, ಪೊಲೀಸ್ ಇಲಾಖೆ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಇದೆ. ಪೊಲೀಸರು ತನಿಖೆ ಮಾಡಿ ಸತ್ಯ ಸಂಗತಿಗಳನ್ನು ಹೊರತರ್ತಾರೆ. ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಬಿಜೆಪಿಯ ಶಾಸಕರು ಮಾಡ್ತಾ ಇದ್ದಾರೆ. ಅವರಿಗೆ ಈಗ ನೋಡಿ, ಇದನ್ನೇನು ಅಂತ ಹೇಳಿದ್ರೆ ಇದನ್ನ ಎಜೆಂಡಾ ಜನಗಳ ಮೈಂಡ್ ಅನ್ನು ಡೈವರ್ಟ್ ಮಾಡಲಿಕ್ಕೆ. ನರೇಂದ್ರ ದೇಶದ ಪ್ರಧಾನಮಂತ್ರಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬಸ್ ಅವಘಡ ಸಂಬಂಧಿಸಿದ್ದು, ಬಸ್ ಅವಘಡ ಆಗಿದೆ, ಬಹುಶಃ ನಮಗೆಲ್ಲ ಗೊತ್ತಿದೆ ಅಂತ ನಾನು ತಿಳಿಸ್ತೇನೆ. ಅಟ್ಯಾಕ್ ಆಗಿದೆ, ಅಟ್ಯಾಕ್ ಮಾಡಿದ್ರು. ಒಂದೇ ಒಂದು ಮಾಧ್ಯಮಗಳಾಗಲಿ ಒಬ್ಬನೇ ಬಿಜೆಪಿ ಶಾಸಕರಾಗಿ ಮಾತಾಡಿದ್ದಕ್ಕೆ ಸಂಬಂಧಿಸಿದ ವಿಚಾರ ಯಾಕೆ ಮಾತಾಡಲಿಲ್ಲ? ಮಾತಾಡಬೇಕಿತ್ತಲ್ಲ. ಇದನ್ನೆಲ್ಲ ಮೈಂಡ್ ಡೈವರ್ಟ್ ಮಾಡುವಂಥದ್ದು, ಇಲ್ಲ ಸಲ್ಲದ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಟು ಈ ಯುವಜನರನ್ನ ಉದ್ವೇಗಗೊಳಿಸುವಂಥ ಕಾರ್ಯದಲ್ಲಿ ಇವತ್ತು ಪ್ರವೃತ್ತಿಗೊಂಡಿದ್ದಾರೆ. ಇವತ್ತು ಬಿಜೆಪಿ ರಾಜ್ಯದಲ್ಲಿ ಇಲ್ಲ, ಹತಾಶೆಗೊಂಡಿದ್ದಾರೆ. ಇವತ್ತು ಕೇಂದ್ರದಿಂದ ಬಿಜೆಪಿಯ ಶಾಸಕ ಕರ್ನಾಟಕ ರಾಜ್ಯದ ಲೀಡರ್ಗಳಿಗೆ ಕೇಳುವಾಗ ಹೇಳಲಿಕ್ಕೆ ಉತ್ತರ ಇಲ್ಲ. ಇವತ್ತು ಬಹಳ ಕಾಂಗ್ರೆಸ್ ಸರ್ಕಾರ ಶಾಂತಿಯುತವಾಗಿ ಸಹೋದರತೆಯಿಂದ ನಾವೆಲ್ಲ ಒಟ್ಟಿಗೆ ಮುಂದೆ ಹೋಗುತ್ತಾ ಕೆಲಸದಲ್ಲಿ ನಿರತರಾಗಿದ್ದಾಗ ಹೇಗಾದ್ರೂ ಒಂದು ಕೊಂಬುಗಳನ್ನು ಸೃಷ್ಟಿ ಮಾಡಬೇಕಲ್ಲ, ಅದಕ್ಕೆ ಈ ಆರೋಪಗಳನ್ನು ಬಿಜೆಪಿಯವರು ಮಾಡ್ತಿದ್ದಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದಲ್ಲದೆ ಮತ್ತೊಂದು ವಿಚಾರ ಬಹಳಷ್ಟು ಸ್ಪಷ್ಟವಾಗಿ ನಾನು ಹೇಳುತ್ತೇನೆ. ಮೊನ್ನೆ ಆದಂಥ ಒಂದು ಗಲಭೆಯ ಹಿನ್ನೆಲೆಯಲ್ಲಿ ಇವರು ಯಾವುದೊಂದು ಸೆಲೆಬ್ರೇಷನ್ ಅನ್ನು ಮಾಡಿದಾರ, ರ್ಯಾಲಿಗಳನ್ನು ಮಾಡಿದಾರ, ಇದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಆ ರೈಟಿಂಗ್ ಅಲ್ಲಿ ಪರ್ಮಿಷನ್ ಅನ್ನು ಕೇಳಿದ್ದಾರ ಅಂತ ನೀವು ಪತ್ರಿಕಾ ಮಿತ್ರರು ದಯವಿಟ್ಟು ಇವತ್ತು ನೀವು ಅದನ್ನ ಪತ್ರಿಕೆಗೋಷ್ಠಿ ಮುಖಾಂತರ ಪತ್ರಿಕೆ ಮುಖಾಂತರ ಕೇಳಬೇಕು, ಪ್ರಶ್ನೆಯನ್ನು ಕೇಳಬೇಕು. ಬಿಜೆಪಿಯ ಶಾಸಕರ ಹತ್ರ ಕೇಳಿ, ಹೌದಾ ನೀವು ನೀವು ಇಷ್ಟೆಲ್ಲ ರ್ಯಾಲಿಗಳನ್ನ ಮಾಡಿದ್ರ, ಯಾವ್ದೋ ರೈಟಿಂಗ್ ಅಂತ ಕೊಂಡು ರ್ಯಾಲಿ ಮಾಡಿದ್ರ, ಪರ್ಮಿಷನ್ ಇದೆಯಾ ಅಂತ ಹೇಳುವಂಥ ವಿಚಾರವನ್ನು ನೀವು ಕೇಳಿ. ಆಥರೈಸ್ ಅಲ್ಲ, ಅನ್ಆಥರೈಸ್ ಆಗಿ ಮಾಡಿರ್ತಕ್ಕಂಥ ಇವತ್ತೊಂದು ರ್ಯಾಲಿಗಳು ಉದ್ವೇಗಕಾರಿ ಭಾಷಣಗಳನ್ನು ಮಾಡಿ, ಪ್ರಚೋದನಕಾರಿಗಳನ್ನು ಮಾಡಿ, ಇವತ್ತು ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆಯನ್ನು ಮತ್ತೆ ಶಾಂತಿಯನ್ನು ಕೆಡಿಸುವಂಥ ಕೃತ್ಯಕ್ಕೆ ಇವತ್ತು ಕೆಲವು ಸಂಘಟನೆಗಳು ಹುಮ್ಮಕ್ಕು ಕೊಡ್ತಾ ಇದೆ. ನಾವು ಖಂಡಿತವಾಗಿ ವಿಜಯೋತ್ಸವ ಮಾಡುವುದು ತಪ್ಪು ಅಂತ ನಾವು ಹೇಳ್ತೇವೆ. ನಾವು ಹೇಳುವಂಥದ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಿದ್ರು ಕೂಡ ಸ್ಥಳೀಯ ಸಂಸ್ಥೆಗಳಿಂದ, ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಅದೊಂದು ಪರ್ಮಿಷನ್ಗಳಿದೆ, ಅದಕ್ಕೆ ಚಲನ್ ಕಟ್ಟಬೇಕು. ಮೈಕ್ರೋ ಪರ್ಮಿಷನ್ ಇದೆ, ಅದಕ್ಕೆ ಇಷ್ಟು ರೂಪಾಯಿ ಅಂತ ಇದೆ, 8 ರೂಪಾಯಿ 9 ರೂಪಾಯಿ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬೇರೆ ಇರ್ತದೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬೇರೆ ಇರ್ತದೆ, ಮತ್ತು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಬೇರೆ ಇರ್ತದೆ. ಅಂಥ ಚಲನ್ಗಳನ್ನು ಕಟ್ಟಿ ರೈಟಿಂಗಲ್ಲಿ ಪೊಲೀಸ್ಗಳಿಗೆ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು ಸಂಭವಿಸುವುದಿಲ್ಲ ಅಂತ ಹೇಳೋದನ್ನು ಮುನ್ನೆಚ್ಚರಿಕೆಯನ್ನು ಬರೆದು ಕೊಟ್ಟಿರಬೇಕು. ಈ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿದಾರಾ? ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ಒಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡದೆ ಏಕಾಏಕಿಯಾಗಿ ರ್ಯಾಲಿಯನ್ನು ಮಾಡಿ, ಗುಂಪು ದರ್ಶನವನ್ನು ಮಾಡಿ, ಗುಂಪುಗಳನ್ನು ಸೇರಿಸಿ ಪ್ರಚೋದನಕಾರಿ ಸ್ಲೋಗನ್ಗಳನ್ನು ಹೇಳಿ, ಈಗ ಹೇಳುವಂಥದ್ದೇ ಬೇರೆ. ನಾವು ಭಾರತ್ ಮಾತಾ ಕಿ ಜೈ ಹೇಳಿದ್ದೇವೆ ಅಂತ. ಭಾರತ್ ಮಾತಾ ಕಿ ಜೈ ಹೇಳಿದರೆ ನಾವು ಕೂಡ ನಿಮ್ಮ ಜೊತೆ ಬಂದು ಭಾರತ್ ಮಾತಾ ಕಿ ಜೈ ಹೇಳ್ತೇವೆ, ನಮಗೆ ಅದರಲ್ಲಿ ಯಾವುದೇ ವಿರೋಧ ಇಲ್ಲ. ಭಾರತವನ್ನು ನಾವು ಕೂಡ ಗೌರವಿಸ್ತೇವೆ. ಆದರೆ ನೀವು ಪ್ರಚೋದನಕಾರಿಗಳಿರ್ತಕ್ಕಂಥ ಸ್ಲೋಗನ್ಗಳನ್ನು ಹೇಳಿ, ಪ್ರಚೋದನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿ, ನಾವು ಸಹೋದರತಿರುವಂಥದ್ದು ಶಾಂತಿಯುತವಾಗಿರ್ತಕ್ಕಂಥ ಜಿಲ್ಲೆಯಾದ ಶಾಂತಿನ ಯಾಕೆ ಕೆಡಿಸ್ತೀರಿ ಅಂತ ಹೇಳೋದು ನಮ್ಮ ಪ್ರಶ್ನೆ. ಲೋಕಸಭೆಯ ಚುನಾವಣೆಯ ಫಲಿತಾಂಶದ ನಂತರ ನಿನ್ನೆ ಆದಿತ್ಯವಾರದಂಥ ಒಂದು ಗೋಲ್ಯಾದಂಥ ಒಂದು ಘಟನೆ, ಅದರ ಬಗ್ಗೆ ಅದರ ಸಲುವಾಗಿ ನಾವು ಪತ್ರಿಕಾ ಮಾಧ್ಯಮಗಳಿದ್ದಾರೆ. ನನ್ನಂಥ ನಿಮ್ಮ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮವನ್ನು ನಾನು ಸ್ವಾಗತಿಸ್ತೇನೆ. ಈಗ ನಾವು ಮಾತಾಡಿದ್ದೇವೆ, ಈಗ ಯಾವುದೇ ಪಕ್ಷ ಆಗಿರಲಿ, ಅವರು ವಿಜಯೋತ್ಸವ ಮಾಡುವಾಗ ಯಾರು ಆರ್ಗನೈಸ್ ಮಾಡಿರ್ತಾರೆ ಅವರು ತಮ್ಮ ಕಾರ್ಯಕರ್ತರಿಗೆ ನಾವೇನು ಕೂಡ ನಿಮ್ಮ ಏನು ನೀವು ಪರ್ಮಿಷನ್ ತಗೊಂಡಿದ್ದೀರಾ, ಅದರ ಸಮಯಾವಕಾಶ ಎಷ್ಟು ಅಂತ ನಾವು ಪ್ರಶ್ನಿಸಿ ನಾವು ಬರೋದಿಲ್ಲ. ಆದರೆ ನಾವು ಹೇಳೋದಿಷ್ಟೇ, ನಿಮ್ಮ ಯಾರು ನಾಯಕತ್ವದಲ್ಲಿ ಆರ್ಗನೈಸ್ ಮಾಡ್ತಾರೆ ಅವರು ಪ್ರಥಮ ಬಾರಿ ಅವರ ಕಾರ್ಯಕರ್ತರಿಗೆ ಯಾವ ರೀತಿ ನಡ್ಕೊಳ್ಬೇಕಂತೇಳಿ ಆರ್ಗನೈಸರ್ ಮಾಡೋರು ಅವ್ರು ತಿಳಿಸ್ಬೇಕು. ಅದು ಬಿಟ್ಟು ನಾಯಕರು ನಮ್ಮ ಶಾಸಕರಿಗೆ, ನಮ್ಮ ನಾಯಕರಾದ ಸ್ಪೀಕರ್ ಸರ್ ಅವರಿಗೆ ತಲೆ ಮೇಲೆ ಕೂರಿಸುವುದು ಎಷ್ಟು ಸರಿ ಅಂತೇಳಿ ಅವರು ಆಲೋಚನೆ ಮಾಡಬೇಕು. ಈಗ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಕೂಡ ಇದ್ದೇವೆ. ನಮ್ಮ ಶಾಸಕರು ನಮಗೆ ಯಾವ ರೀತಿ ಸಲಹೆ ಕೊಡ್ತಾರೆ ಅಂತ ನಮಗೆ ಗೊತ್ತಿದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಮ್ಮ ಕಣ್ಣ ಮುಂದೆ ಪೊಲೀಸ್ ಅಧಿಕಾರಿಗೆ ಹೇಳುವುದನ್ನು ನಮ್ಮ ಕಿವಿಯಲ್ಲಿ ನಾವು ಕೇಳಿದ್ದೇವೆ. ಕಾನೂನಿಗೆ ವಿರೋಧವಾಗಿ ಯಾರು ತಪ್ಪು ಮಾಡ್ತಾರೆ, ಅದು ನನ್ನ ಪಕ್ಷದವರಾಗಿರ್ಲಿ ಅಥವಾ ಬೇರೆ ಪಕ್ಷ ಆಗಿರಲಿ, ಯಾವುದೇ ಧರ್ಮದವರಾಗಿರಲಿ, ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿ ನಮ್ಮ ಕಣ್ಣ ಮುಂದೆ ಹೇಳೋದಂತ ನಾವು ಕಿವಿ ಕೊಟ್ಟಿದ್ದೇವೆ. ನಮ್ಗೆ ಗೊತ್ತಿದೆ. ನಾವು ಪಕ್ಷದಲ್ಲಿ ಬಹಳಷ್ಟು ರ್ಯಾಲಿಗಳು ಮಾಡ್ತಾ ಇದ್ದೇವೆ. ಮೊದಲನೇ ದಿವಸ ನಮ್ಮ ಶಾಸಕರು ಹೇಳ್ತಾರೆ ಅಥವಾ ನಮ್ಮ ನಾಯಕರು, ಕಾಂಗ್ರೆಸ್ ಪಕ್ಷ ನಾಯಕರು ಮೊದಲೇ ನಮಗೆ ಸೂಚನೆ ಕೊಡ್ತಾರೆ, ನೀವು ನಮ್ಮ ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೆ ರ್ಯಾಲಿ ಆಗಿರಲಿ, ಇನ್ನಿತರ ಯಾವುದೇ ಆಗಿರಲಿ, ನಾವು ಮಾಡುವಾಗ ಸಮಾಜದಲ್ಲಿರುವವರಿಗೆ, ನಮ್ಮ ಸುತ್ತಮುತ್ತಲಿರುವವರಿಗೆ ಯಾವುದೇ ತೊಂದರೆ ಕೊಡದಂತೆ ನೀವು ಮಾಡ್ಬೇಕಂತ ಮೊದಲಿಗೆ ನಮಗೆ ಅದು ಕಂಡೀಷನ್ ಇದೆ. ನಂತರ ನಾವು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಷ್ಟೇ. ಆದರೆ ಅವರ ನಾಯಕರೇ ಅದು ಗೊತ್ತಿದೆ ನಿಮಗೆ. ಶಾಲೆ ಕಾಲೇಜಿಗೆ ಹೋಗಿ ಗಲಾಟೆ ಮಾಡಿದವರು ಇನ್ನು ರ್ಯಾಲಿಗೆ ಮಾಡಲಿಕ್ಕೆ ಹಿಂಜರಿದ್ದಾರೆ ಅಂತ ನೀವು ಆಲೋಚನೆ ಮಾಡಿದ್ರೆ ಸಾಕು. ಯಾವುದು ವಿದ್ಯೆ ಕೊಡುವಂಥ ಏನು ಶಾಲೆಗಳಿದೆ, ಕಾಲೇಜುಗಳಿದೆ,
ಅಲ್ಲಿ ಜನ ಸೇರಿಸಿ ಇವರ ನಾಯಕರು ಗಲಾಟೆ ಮಾಡಲಿಕ್ಕೆ ಹೊರಡುದಾದ್ರೆ ಇನ್ನು ಅವರ ಪಕ್ಷದಲ್ಲಿ ರ್ಯಾಲಿ ಆಗುವಾಗ ಅವರು ಏನು ಮಾಡಿಸ್ಲಿಕ್ಕೆ ಹಿಂಜರಿತಾರ? ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ಒಂದು ಶಾಂತಿಯನ್ನು ಕೇಳುವಲ್ಲಿ ಯಾವತ್ತೂ ಕೂಡ ಸಪೋರ್ಟ್ ಮಾಡಿದಂತ ಇತಿಹಾಸನೇ ಇಲ್ಲ. ನಮ್ಮ ನಾಯಕರುಗಳು ಈಗ ಯುಟಿ ಖಾದರ್ ಅವರಿಗೆ ಶತ್ರು ಇಲ್ಲ ಅಂತ ಹೇಳ್ತಾರೆ. ಖಂಡಿತವಾಗಿ ಶತ್ರು ಏನಾದ್ರು ಇರುವುದಾದ್ರೆ ಅದು ಯಾವ ವಿಚಾರಕ್ಕೆ ನಾವು ಮಾತ್ರ ಅಲ್ಲ, ನಿಮ್ಮ ಪತ್ರಕರ್ತರು ಎಲ್ಲರಿಗೂ ಕೂಡ ಇಲ್ಲಿ ಎಲ್ಲ ಜನರಿಗೂ ಕೂಡ ಗೊತ್ತಿದ್ದಂತ ವಿಚಾರ, ಎಲ್ಲ ಸರ್ವಧರ್ಮದವರಿಗೂ ಕೂಡ ಗೊತ್ತಿದೆ. ಯುಟಿ ಖಾದರ್ ಅವರಿಗೆ ಏನಾದ್ರು ವೈರಿ ಇರುವುದಾದ್ರೆ ಅದು ಕಾನೂನಿಗೆ ವಿರೋಧವಾದಂತ ಘಟನೆಗೆ ಸಪೋರ್ಟ್ ಮಾಡದೆ ಅಥವಾ ಅನಧಿಕೃತ ವಿಚಾರ ಯಾವುದಿದೆ ಅದಕ್ಕೆ ಖಾದರ್ ಸರ್ ಅವರ ಸಪೋರ್ಟ್ ಇಲ್ಲ ಅಂತ ಹೇಳಿ ವೈರಿಗಳಾಗಿ ಎದುರು ನಿಂತಿದ್ದಾರೆ ಹೊರತು ಖಾದರ್ ಅವರ ವೈಯಕ್ತಿಕ ಅಥವಾ ಅವರ ಏನು ನಡವಳಿಕೆ ಇದೆ, ಅವರೇನ ಕೆಲಸ ಕಾರ್ಯಗಳಿದೆ ಅದಕ್ಕೆ ವಿರೋಧವಾಗಿ ವೈರಿಗಳಾದದ್ದು ಬಹಳಷ್ಟು ಕಡಿಮೆ. ನಮ್ಮ ಪ್ರಕಾರ ನಮ್ಗೆ ಗೊತ್ತಿರುವಂತ ವಿಚಾರ ಯಾವುದು ಕಾನೂನಿಗೆ ವಿರೋಧವಾದ ವಿಚಾರ ನಡೆದಿರಬಹುದು ಅಥವಾ ಅನಧಿಕೃತ ನಡೆದಿರಬಹುದು ಅದಕ್ಕೆ ಯುಟಿ ಖಾದರ್ ಅವರ ಸಪೋರ್ಟ್ ಇರುವುದಿಲ್ಲ. ಅದಕ್ಕೋಸ್ಕರ ಬಹಳಷ್ಟು ವೇದಿಗಳು ಹುಟ್ಟಿಕೊಂಡಿದ್ದಾರೆ ಇತ್ತೀಚೆಗೆ. ಅದು ನಮ್ಮ ವಿರೋಧ ಪಕ್ಷದವರಿಗೆ ಗೊತ್ತು ಖಾದರ್ ಸರ್ ಅಂದ್ರೆ ಏನಂತ ನಮಗೂ ಕೂಡ ಗೊತ್ತಿದೆ. ಅದು ಇದನ್ನು ಬೇರೆಯವರ ತಲೆಗೆ ಹಾಕಿಸಿ ನಾವೀಗ ನಾವಿಷ್ಟೇ ಹೇಳು ಯಾರು ಆರ್ಗನೈಸ್ ಮಾಡಿರ್ತಾರೆ ಈಗ ಅದನ್ನು ತನಿಖೆ ನಡೀತಾ ಇದೆ, CC ಫುಟೇಜ್ ಇದೆ. ಈ ಒಂದು ಗಲಾಟೆ ಆಗಲಿಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿ ಖಂಡಿತವಾಗಿ ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಅದು ಯಾವ ನಾಯಕರ ಅದಕ್ಕೇನು ಬೇಕಾಗಿಲ್ಲ ಸಲಹೆ, ಅವ್ರು ಗೊತ್ತಿದೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಒಬ್ಬ ನಮ್ಮ ಭಾರತ ದೇಶದವನನ್ನು ನೀನು ಪಾಕಿಸ್ತಾನದವನು ಅಂತ ಹೇಳಿದ್ರೆ ಅದು ಯಾವ ರೀತಿ ಎಷ್ಟು ದೊಡ್ಡ ಮಾತಂತ ಹೇಳಿ ಇಲಾಖೆದವರಿಗೆ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಅವರು ಅದರಲ್ಲಿ ಯಾವ ಕೂಲಂಕುಷವಾಗಿ ವಿಚಾರಿಸಿ ಸಂಬಂಧಪಟ್ಟವರನ್ನು ಅವ್ರು ವಿಚಾರಿಸ್ತಾ ಇದ್ದಾರೆ. ಈಗಲೂ ಕೂಡ ಅದರ ವಿಚಾರ ನಡೆಯುತ್ತಾ ಇದೆ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ನಲ್ಲಿ ಮುಂದೆ ಆದರೂ ಕೂಡ ನಮಗೆ ನಮ್ಮ ನಾಯಕ ಕಳಿಸಿಕೊಟ್ಟದ್ದು ಶಾಂತಿಯನ್ನು ನೆಲೆಸಬೇಕು, ಎಲ್ಲಿ ಕೂಡ ಯಾವುದೇ ಅಹಿತಕರ ಘಟನೆ ಆಗದಂತೆ ನೀವು ನೋಡ್ಕೊಳ್ಬೇಕಂತ ನಮ್ಮಲ್ಲಿ ಕಾರ್ಯಕರ್ತರಲ್ಲೂ ಕೂಡ ನಮ್ಮ ನಾಯಕರಲ್ಲೂ ಕೂಡ ನಮ್ಮ ಶಾಸಕರು ನಮಗೆ ಗೊತ್ತಿದೆ. ನನಗೆ ಅದರ ಬಗ್ಗೆ ಹೆಮ್ಮೆ ಇದೆ. ಆದರೆ ನೀವು ಅದನ್ನು ಇನ್ನೊಬ್ಬರಿಗೆ ನಮ್ಮ ಶಾಸಕ ತಲೆಗೆ ಕಟ್ಟಿ ಅದು ಹಾಸ್ಯಕರವಂತ ವಿಚಾರ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಕೊನೆಯದಾಗಿ ಹೇಳುವುದು ಅಂತಂದ್ರೆ ಇವತ್ತು ಪ್ರತಿಯೊಬ್ಬ ಮತದಾರರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ನಡೀಲಿಕ್ಕೆ ಇದೆ ಅಂತ ಹೇಳುವಂಥದ್ದು ಬಹಳಷ್ಟು ಮತದಾರರಿಗೆ ನೇರವಾಗಿ ಗೊತ್ತಾಗಿದೆ ಅಂತ ಹೇಳಲಿಕ್ಕೆ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದೇ ರೀತಿಯಾಗಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಾವು ಜನಸಾಮಾನ್ಯರಲ್ಲಿ ಮತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು ಯಾವುದೇ ಪಕ್ಷದವರಾಗಿರಲಿ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿರಲಿ ಕಡಾಕಡಿಯಾಗಿ ನಾವು ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ ಇವತ್ತು ತಮಗೆಲ್ಲ ಗೊತ್ತಿದೆ ಘಟನೆ ಯಾರು ಕೊಟ್ಟಿರುವಂಥವರಾಗಿರ್ಬೋದು ಅಥವಾ ಯಾರು ಚೂರಿ ಒಳಗಾಗಿರ್ಬೋದು ಚೂರಿತನ ಮಾಡಿರುವಂಥವರಾಗಿರ್ಬೋದು ಯಾರೇ ತಪ್ಪಿಸಿದ್ರು ಕೂಡ ಪೊಲೀಸ್ ಇಲಾಖೆ ಅದರ ವಿರುದ್ಧ ಕಾನೂನು ಕ್ರಮ ಕೈಗೊಂಡೇ ಹೋಗ್ತದೆ. ಆದರೆ ನಾವು ಇವತ್ತು ಮಾಡಬೇಕಾದಂಥ ನಮ್ಮ ಜವಾಬ್ದಾರಿ ಅಂತ ಹೇಳಿದರೆ ಇಲ್ಲ ಸಲ್ಲದ ಆರೋಪಗಳನ್ನು ಮತ್ತು ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವಾಯ್ಸ್ ಮೆಸೇಜ್ ಆಗಿರ್ಬೋದು, ನೋಟ್ ಮೆಸೇಜ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮೆಸೇಜ್ನ ರೂಪಗಳಲ್ಲಿ ಇಂಟರ್ನೆಟ್ಗಳಲ್ಲಿ ಕಮೆಂಟ್ ಆಗಿರ್ಬೋದು, ಹಾಕುವಂಥದ್ದಾಗಿರ್ಬೋದು, ಫೇಸ್ಬುಕ್, ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ಯಾವುದೇ ಸೋಷಿಯಲ್ ಮೀಡಿಯಾ ಕೂಡ ಇಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮತ್ತು ಸುಳ್ಳು ವಿಷಯಗಳನ್ನು ಹರಡಿಸುವಲ್ಲಿ ಯಾರೂ ಕೂಡ ಪ್ರವೃತ್ತರಾಗಬಾರದು. ದಯವಿಟ್ಟು ಅಂತ ಯಾರಾದರೂ ಮಾಡ್ತಿದ್ರಿ ಈ ಕ್ಷಣವೇ ಅದನ್ನು ನಿಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಪೊಲೀಸ್ ಇಲಾಖೆಯವರು ತಮ್ಮ ಇಲಾಖೆಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಡೆಸಿ ಬಂದಂಥ ಸತ್ಯಾಂಶಗಳು ಯಾವುದಿದೆ ಅದನ್ನು ನಾವು ನೋಡುವಂತ ಹೇಳುತ್ತಾ ದಯವಿಟ್ಟು ಜವಾಬ್ದಾರಿ ಸ್ಥಾನದಲ್ಲಿರುವ ಶಾಸಕರು ಮತ್ತು ಶಾಸಕರ ಹಿಂಬಲಕರಾಗಿರ್ಬೋದು, ಪಕ್ಷದ ಕಾರ್ಯಕರ್ತರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಾಗಿರ್ಬೋದು ಕಮೆಂಟನ್ನು ಹಾಕುವಂಥದ್ದು, ತಾವು ಹಾಕಿರುವಂಥದ್ದು ಸ್ಟೇಟಸ್ಗೆ ಅಥವಾ ತಾವು ಹಾಕಿರುವಂಥದ್ದು ಪೋಸ್ಟಿಗೆ ಮತ್ತೊಂದು ಪಕ್ಷದ ಕಮೆಂಟ್ ಹಾಕಿ ಸಮಾಜದ ಶಾಂತಿಯನ್ನು ಯಾರೂ ಕೂಡ ಕೆಡಿಸಬಾರದು ಅಂತ ತಮ್ಮ ಮುಖಾಂತರವಾಗಿ ಸಮಾಜದ ಪ್ರತಿಯೊಬ್ಬ ನಾಗರಿಕರಲ್ಲಿ ತಮ್ಮ ಮುಖಾಂತರವಾಗಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ CM ರಾವ್, ಯುವ ಕಾಂಗ್ರೆಸ್ ಅಧ್ಯಕ್ಷರು ಫಿರೋಜ್ ಮಲಾರ್ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು.